ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನಾಭರಣ ಪ್ರಿಯರಿಗೆ ಚಿನ್ನ ಖರೀದಿ ಮಾಡಿ ಮನೆಗೆ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವಂತಹ ಸುದಿನ ಅಂತ ಹೇಳಿದ್ರೆ ಅದು ಅಕ್ಷಯ ತೃತೀಯ. ಹಾಗಾಗಿ ಇವತ್ತು ಅಕ್ಷಯ ತೃತೀಯದ ಶುಭ ದಿನದಂದು ಎಲ್ಲಾ ಚಿನ್ನಾಭರಣ ಮಳಿಗೆ ಕೂಡ ತುಂಬಿ ತುಳುಕ್ತಾ ಇದೆ. ಆಭರಣದ ಬೆಲೆ ಏರಿಕೆಯಾಗಿದೆ. ಈ ನಡುವೆ ಕೂಡ ಅಕ್ಷಯ ತೃತೀಯದ ದಿನ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಗ್ರಾಹಕರೆಲ್ಲರೂ ಕೂಡ ಚಿನ್ನಾಭರಣ ಮಳಿಗೆಯತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಇವತ್ತು ಚಿನ್ನಾಭರಣ ಮಳಿಗೆಗಳ ವಿಸಿಟ್ ಅನ್ನ ಮಾಡ್ತಾ ಇದ್ದೀವಿ. ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಅಂತ ತಿಳ್ಕೊಳ್ಬೇಕು. ಆಶಾ ಜ್ಯುವೆಲರ್ಸ್ನಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಸುಮಾರು 20ಕ್ಕಿಂತಲೂ ಅಧಿಕ ವರ್ಷಗಳಿಂದ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಬಂದಿರುವಂಥದ್ದು, ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಂಡಿರುವಂಥ ಆಶಾ ಜ್ಯುವೆಲರ್ಸ್ನಲ್ಲಿ ವಿಶೇಷವಾಗಿರುವಂಥ ಆಫರ್ಗಳನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ನೋಡೋಣ ಕಲೆಕ್ಷನ್ ಯಾವ ರೀತಿಯಾಗಿದೆ, ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸರ್, ನಿಮ್ಮ ಹೆಸರು? ನಂದು ಶಿವಪ್ರಸಾದ್. ಏನೆಲ್ಲ ಪರ್ಚೇಸ್ ಮಾಡಿದ್ರೆ ಅಕ್ಷಯ ತೃತೀಯದ ಬಗ್ಗೆ ಬೆಂಡೋಲೆ ನನ್ನ ಹೆಂಡತಿಗೆ ಮತ್ತು ಮಗುವಿಗೆ ಒಂದು ಬಳೆ ಪರ್ಚೇಸ್ ಮಾಡಿದೆ. ಬೆಲೆ ಏರಿಕೆಯ ನಡುವೆ ಆಶಾ ಜ್ಯುವೆಲರ್ಸ್ನಲ್ಲಿ ಏನೆಲ್ಲ ಆಫರ್ ಸಿಕ್ತು? ಇಷ್ಟೆಲ್ಲ ಪರ್ಚೇಸ್ ಮಾಡಿದೆ. ಆಶಾ ಜ್ಯುವೆಲರ್ಸ್ ನಮ್ಮದು ಒಂದು ಫ್ಯಾಮಿಲಿ ಜ್ಯುವೆಲರಿ ಇದ್ದಾಗೆ. ಇಲ್ಲಿಯ ಸರ್ವೀಸಸ್, ಇಲ್ಲಿಯ ಸ್ಟಾಫ್ಗಳು ಮತ್ತು ಅದರ ಓನರ್ ಎಲ್ಲ ಒಂದು ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಾವು ಏನು ಪರ್ಚೇಸ್ ಮಾಡಿದ್ದು ಕೂಡ ಪುತ್ತೂರಿನಲ್ಲಿ ನಾವು ಮೊದಲ ಪ್ರಾಶಸ್ತ್ಯ ಕೊಡುವಂಥದ್ದು ಅದು ಆಶಾ ಜ್ಯುವೆಲರ್ಸ್ಗೆ. ನಮ್ಮ ಮನೆಯ ಜ್ಯುವೆಲರಿ ಇದ್ದಾಗೆ ಅಷ್ಟೊಂದು ಫ್ರೆಂಡ್ಲಿಯಾಗಿ ಅವರು ಸರ್ವಿಸನ್ನು ಕೊಡ್ತಾರೆ. ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅವರು ನಮಗೆ ಒಂದು ಸಪೋರ್ಟಿವ್ ಆಗಿರ್ತದೆ. ಕೇವಲ ಜ್ಯುವೆಲರಿ ಅಂತೇಳಿ ಅಲ್ಲ, ಜ್ಯುವೆಲರಿ ಪರ್ಚೇಸ್ ಅಂತಲ್ಲ, ನಾವೇನಾದರೂ ಬೇರೆ ಏನಾದರೂ ಅವರಲ್ಲಿ ಅಡ್ವರ್ಟೈಸ್ ಅಥವಾ ಯಾವುದೋ ನಮ್ಮ ಊರಲ್ಲಿ ನಡೆಯುವ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವರಲ್ಲಿ ನಾವು ಕೇಳಿಕೊಂಡಾಗ ಅವರು ಅದಕ್ಕೆ ನಮಗೆ ಸೂಕ್ತ ರೀತಿಯ ಸ್ಪಂದನೆಯನ್ನು ಅವರು ಕೊಡ್ತಾರೆ. ನಾವು ಕೂಡ ಪುತ್ತೂರಲ್ಲಿ ಯಾರಾದರೂ ನಮ್ಮಲ್ಲಿ ಕೇಳಿದರೆ ನಾವು ಹೇಳೋದು ಮೊದಲು ಹೇಳುವಂಥದ್ದು, ನೀವು ಆಶಾ ಜ್ಯುವೆಲರಿಗೆ ಹೋಗಿ ಅಲ್ಲಿ ಹೋಗಿ ಸಂತೋಷನಲ್ಲಿ ಮಾತಾಡಿ ಅಂತಲೇ ನಾವು ಹೇಳುವಂಥದ್ದು. ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಭವ್ಯ ಅಂತೇಳಿ. ನಾನು ಮಗುಗೆ ಕಿವಿದು ಅಂತೇಳಿ ತೆಗಿಲಿಕ್ಕೆ ಬಂದೆ ಅಷ್ಟೇ. ಆಶಾ ಜ್ಯುವೆಲರ್ಸ್ಗೆ ಬರ್ತಾ ಇದ್ದೀನಿ. ಮೊದಲಿಂದನೇ ಬರ್ತಾ ಇದ್ದೀನಿ. ಮೊದಲಿಂದನೂ ನಮ್ಮ ಅತ್ತೆ ಅವರು ಹಸ್ಬೆಂಡ್ ಇರುವ ಮೊದಲಿಂದನೇ ಬರ್ತಾ ಇದ್ದಾರೆ, ಅವರೆಲ್ಲ ತೆಗಿತಾ ಇದ್ದಾರೆ. ಇಲ್ಲಿಯ ಕಸ್ಟಮರ್? ಹಳೆ ಕಸ್ಟಮರ್, 25 ವರ್ಷದಿಂದ ಹಳೆ ಕಸ್ಟಮರ್. ಆಶಾ ಜ್ಯುವೆಲರ್ಸಲ್ಲಿರುವಂಥ ಗೋಲ್ಡ್ ಎಲ್ಲ ತುಂಬ ಚೆನ್ನಾಗಿದೆ. ಸಿಗ್ತಾ ಇದೆ. ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ದಿನೇಶ್. ಇವತ್ತೇನೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಿದ್ದೀವಿ? ಇವತ್ತೊಂದು ಮಗುವಿದ್ದೆ ಕಿವಿ ಚುಚ್ಚು ಸಹ ಮಾಡುವ ಅಂತೇಳಿ. ಓಕೆ, ನೀವು ಇಲ್ಲಿ ಓಲ್ಡ್ ಕಸ್ಟಮರ್? ಹೌದು, ನಾನೊಂದು 5 ವರ್ಷದಿಂದ ಕಸ್ಟಮರ್ ಇಲ್ಲಿ. ಈ ಒಂದು ಕೂಡ ಇಲ್ಲಿಯೇ ಕಿವಿದ್ದು ಗೋಲ್ಡ್ ಎಲ್ಲ ತೆಗೆದು ಇಲ್ಲಿಂದ ತೆಗೆಯೋದು. ಹೇಗಿದೆ ಇಲ್ಲಿನ ಸರ್ವಿಸ್? ಸರ್ವಿಸ್ ಒಳ್ಳೆಯದಿದೆ. ಇವರು ಆಪ್ತಾರು ನಮ್ಮವರು. ಹಾಗೆ ಅಕ್ಷಯ ತೃತೀಯ, ಹಾಗಾಗಿ ಡಿಸ್ಕೌಂಟ್ ಏನಾದರೂ? ಡಿಸ್ಕೌಂಟು ಯಾವಾಗಲೂ ಕೊಡ್ತಾರೆ. ಡಿಸ್ಕೌಂಟ್ ನಮಗೆ ನಾವು ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಈಗ ನಮ್ಮನ್ನು ಕೊಡ್ತಾರೆ ನಮಗೆ. ಹಾಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಶಾ ಜ್ಯುವೆಲರ್ಸ್ನ ಮಾಲಕರಾಗಿರುವಂಥ ಸಂತೋಷ್ ಸರ್ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಜನ ಅಂತೂ ತುಂಬಿದ್ದಾರೆ ಇವತ್ತು. ಅದೇ ದೇವರದೇ ಅಕ್ಷಯ ತೃತೀಯ ಜನಗಳಿಗೆ ಸಾಗೆ ಜನಗಳು ನಮ್ಮಲ್ಲಿಂದ ಚಿನ್ನ ತಗೊಂಡು ಹೋಗೋದು, ಅವರ ಮನೆಯಲ್ಲಿ ಅದನ್ನ ಅಕ್ಷಯ ಆಗಲಿ ಅಂತೇಳಿ ನಮ್ಮ ಒಂದು ಆಸೆ. ಹಾಗೆಂದರೆ ಜನಗಳೆಲ್ಲ ಅದಕ್ಕೆ ಸ್ಪಂದಿಸಿದ್ದಾರೆ. ಈ ಸಲ ಈ ರೇಟಿನ ನಡುವೆ ಸಹ ಜನಗಳೊಂದು ಬಂದಿದ್ದಾರೆ, ಅದೇ ನಮಗೊಂದು ಖುಷಿ ಅಷ್ಟೇ. ಮತ್ತು ಜನಗಳಿಗೆ ನಮ್ಮ ಈ ಒಂದು ಸರ್ವಿಸೇ ಒಂದು ಆಫರ್ ಅಂತ ಹೇಳ್ಬೋದು ನಾವು. ಮತ್ತು ನಾವು ಆಫರ್ ಅಂತ ಬೇರೆ ಅಂತೇಳಿ ನಾವು ಇಟ್ಕೊಳ್ಳಿಲ್ಲ ಯಾವುದಾಗಿ. ಅದು ಅಂದರೆ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ವ್ಯವಹಾರ ಮಾಡೋದು. ಒಂದು 20-24 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇವೆ. ಅದೇ ನಮಗೆ ಒಂದು ಜನಗಳೊಂದು ಆ ಪ್ರೀತಿ ವಿಶ್ವಾಸ ಸಾಕು ನಮಗೆ ಅಷ್ಟೇ. ಅಕ್ಷಯ ತೃತೀಯದ ದಿನ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಅಂತ ಗ್ರಾಹಕರು ಆಶಾ ಜ್ಯುವೆಲರ್ಸ್ನತ್ತ ಬಂದಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿನ ಕಸ್ಟಮರ್ ಆಗಿರೋರು, ಅದರ ಜೊತೆಗೇನೆ ಇಲ್ಲಿಯ ಚಿನ್ನಾಭರಣಗಳು ಅತ್ಯಂತ ಗುಣಮಟ್ಟದ್ದು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಬಂದಂಥ ಗ್ರಾಹಕರು ಕೂಡ ಇದ್ದಾರೆ. ಹಾಗಾಗಿ ಇವತ್ತು ಯಾರೆಲ್ಲ ಚಿನ್ನಾಭರಣವನ್ನು ಖರೀದಿ ಮಾಡಿದ್ದಾರೋ ಅವರ ಬಾಳಿನಲ್ಲಿ ಲಕ್ಷ್ಮಿ ಯಾವತ್ತೂ ನೆಲೆಸಿರಲಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.